ಎಲ್ಲರಿಗೂ ನಮಸ್ಕಾರ. ನಾನು ಸೃಜನಾ ಮಾರುತಿ ನಾಯ್ಕ್. ನಾನು ಮಹಾಭಾರತದ ಕಥಾಭಾಗವನ್ನು ವಿವರಿಸುತ್ತಿದ್ದೇನೆ. ಆದಿಪರ್ವ ಭಾಗ 9. ಆ ಮಂತ್ರೋಪದೇಶದ ವಿಚಾರವು ಬಹಳ ರಹಸ್ಯವಾಗಿಯೇ ಇತ್ತು. ಮುನಿ ಇತ್ತ ಮಂತ್ರದ ಕುರಿತು ಕುಂತಿಗೆ ಅಭಿಮಾನವುಂಟಾಯಿತು, ಉತ್ಸಾಹವೂ ಹೆಚ್ಚಿತು. ಚಪಲತೆಯು ಸ್ವಭಾವ ಸಹಜವಾಗಿ ಸೇರಿಕೊಂಡಿತ್ತು. ಆಕೆಗೆ ಅದರ ಮಹತ್ವವನ್ನೊಮ್ಮೆ ನೋಡಿಬಿಡಬೇಕೆಂಬ ತವಕವು ಹೆಚ್ಚಿ ಅವಳು ಗಂಗಾ ತೀರಕ್ಕೆ ಬಂದಳು. ಏಕಾಂತವಾದ ಸ್ಥಳವೊಂದನ್ನು ಆರಿಸಿಕೊಂಡು ಹಾಗೆಯೇ ಸೂರ್ಯದೇವನನ್ನು ಕುರಿತು ಆ ಮಂತ್ರೋಚ್ಚಾರವನ್ನು ಮಾಡಿ ಕೈ ಮುಗಿದಳು. ಸೂರ್ಯದೇವನು ಆ ಮಂತ್ರಕ್ಕೆ ವಶನಾಗಿ ತನ್ನ ತೀಕ್ಷ್ಣತೆಯನ್ನು ಅಂತರ್ಹಿತಗೊಳಿಸಿ ಭೂಮಿಗಿಳಿದು ಬಂದನು. ಕುಂತಿಯು ಅವನನ್ನು ನೋಡಿದಳು, ವಂದಿಸಿದಳು, ಒಂದಿಷ್ಟು ಬೆಚ್ಚಿದಳು ಕೂಡ. ಆಗ ಸೂರ್ಯನೇ ಅವಳನ್ನು ಕುರಿತು, ಮುನಿಯ ಉಪದೇಶದ ಮಂತ್ರವು ಪ್ರಭಾವಪೂರ್ಣವಾದುದು. ನಾವು ದೇವತೆಗಳು, ಮಂತ್ರಕ್ಕೆ ಅಧೀನರು. ನೀನು ಕರೆದೆ ಬರಬೇಕಾಯಿತು, ಅನುಗ್ರಹವನ್ನು ಮಾಡಬೇಕು. ನನ್ನ ಅನುಗ್ರಹದಿಂದ ಸದ್ಯೋಜಾತನಾಗಿ ನಿನಗೊಬ್ಬ ಬಾಲಕನು ಜನಿಸುತ್ತಾನೆ. ನಿನ್ನ ಕನ್ಯಾತ್ವವು ಮರಳಿ ಪ್ರಾಪ್ತಿಸುತ್ತದೆ ಎಂದು ನುಡಿದು ಅನುಗ್ರಹಿಸಿ ಅಂತರ್ಧಾನನಾದನು. ಆಗಲೇ ಕುಂತಿಯ ಉದರದಿಂದ ಸದ್ಯೋಜಾತನಾಗಿ ಕವಚ ಕುಂಡಲಗಳನ್ನೊಪ್ಪಿದ ಮಗನೊಬ್ಬನು ಜನಿಸಿದನು. ಕುಂತಿಗೆ ಸ್ತ್ರೀ ಸಹಜವಾದ ಮಗುವನ್ನು ಕಂಡೊಡನೆಯೇ ಪರಮಾನಂದವಾಯಿತು. ಮಗುವನ್ನೆತ್ತಿ ಮುದ್ದಾಡಿದಳು. ತಾಯಿಯಾಗಿ ಮೊಲೆಯುಡಿಸಲು ನೋಡಿದಳು, ಸಾಧ್ಯವಾಗಲಿಲ್ಲ. ಸೂರ್ಯನ ಅನುಗ್ರಹದಿಂದ ಅವಳಿಗೆ ಕನ್ಯತ್ವವು ಮರಳಿ ಬಂದಿತ್ತು. ಹಾಗೆಯೇ ದೇಹಾಲಸ್ಯವಾಗಲಿ ಬಳಲಿಕೆಯಾಗಲಿ ಉಂಟಾಗಲೇ ಇಲ್ಲ. ಅದನ್ನೆಣಿಸಿಕೊಂಡು ಅವಳಿಗೆ ನಾಚಿಕೆಯೇ ಆಯಿತು. ಹಾಗೆಯೇ ತನಗಿನ್ನೂ ಮದುವೆಯೇ ಆಗಲಿಲ್ಲವೆಂಬುದು ಸ್ಮರಣೆಗೆ ಬಂತು. ಮಾತ್ರವಲ್ಲ, ವಿವಾಹ ಪೂರ್ವದಲ್ಲಿಯೇ ಹೀಗೆ ಮಗುವನ್ನು ಪಡೆದು ತನ್ನ ಕುಲಶೀಲಗಳಿಗೆ ಕೊರತೆಯಾಯಿತೆಂಬುದು ನೆನಪಾಯಿತು. ಇತರರು ಇದನ್ನರಿತರೆ ತನ್ನ ಹಾಗೂ ತನ್ನ ತಂದೆಯ ಮರ್ಯಾದೆಯು ಕೆಟ್ಟು ಹೋಗುವುದೇ ಸರಿ ಎಂದು ಅವಳು ಭಾವಿಸಿದಳು. ಈ ಮಗು ತನ್ನ ಮಾನಕ್ಕೆ ಹಾನಿಕರವಾದುದು ಎಂದು ಎಣಿಸಿಕೊಂಡಳು. ಭಯವಾಯಿತು. ಹೇಗೆ ಇದನ್ನು ಪರಿಹರಿಸಿ ಪಾರಾಗುವುದೆಂದು ಆಕೆಗೆ ದಿಕ್ಕೇ ತೋಚಲಿಲ್ಲ. ಅರಮನೆಯಿಂದ ಹೊರಬಂದು ಹೊತ್ತು ಬಹಳವಾಗಿತ್ತು. ಹೆಚ್ಚಿನ ಆಲೋಚನೆಗೆ ಅಲ್ಲಿ ಅವಕಾಶವೂ ಇರಲಿಲ್ಲ. ಏನು ಮಾಡುವುದೆಂದು ನಿರ್ಧಾರವೂ ಆಗಲಿಲ್ಲ. ತನ್ನ ಈ ಮಗುವನ್ನು, ತನ್ನ ಕುಲಶೀಲಗಳ ಮರ್ಯಾದೆಯನ್ನು ಒಮ್ಮೆ ಅತ್ತಿತ್ತ ಮಾನಸಿಕವಾಗಿಯೇ ತೂಗಿ ನೋಡಿದಳು. ಮರ್ಯಾದೆಯೇ ಹೆಚ್ಚಿದೆಂದು ಮನವರಿಕೆ ಆಯಿತು. ಆದರೆ ಮಗುವನ್ನೇನು ಮಾಡುವುದು? ಬಿಟ್ಟು ಹೋಗುವುದೇ? ಎಲ್ಲಿ? ಹೇಗೆ? ಬಿಟ್ಟು ಹೋಗದಿದ್ದರೆ ಪರಿಣಾಮವೇ ಇಲ್ಲ. ಆಗ ತಾನೇ ಹುಟ್ಟಿದ ಮಗುವನ್ನು ತಾಯಿಯಾಗಿ ತೊರೆದು ಬಿಡುವುದು ಹೇಗೆ? ಮತ್ತು ಅದನ್ನೇ ಚಿಂತಿಸಿದಳು. ಗಂಗಾ ನದಿಯು ನಿರ್ಮಲ ಜಲವನ್ನು ತುಂಬಿಕೊಂಡು ಕುಲುಕುಲು ನಿನಾದವನ್ನೆಬ್ಬಿಸುತ್ತಾ ಮುಂದೆ ಹರಿಯುತ್ತಿತ್ತು. ಇವಳೇನು ಮಾಡುವಳೋ ನೋಡೋಣವೆಂಬಂತೆ ಸೂರ್ಯದೇವನು ಮೇಲೇರಿ ಪ್ರಜ್ವಲಿಸುತ್ತಿದ್ದನು. ಕುಂತಿಯು ಅತ್ತಿತ್ತ ನೋಡಿದಳು. ಮಗುವನ್ನು ಮನದಣಿಯೇ ನೋಡಿದಳು. ಮತ್ತೆ ಏನೋ ಒಂದು ನಿರ್ಧಾರಕ್ಕೆ ಬಂದಳು. ಹಾಗೆಯೇ ತಾಯಿ ಗಂಗಾದೇವಿ ಅರಿಯದೆ ಈ ಅರ್ಭಕವನ್ನು ಪಡೆದನು. ಅಪರಾಧವಾಯಿತು. ನಾನು ಅಸಹಾಯಕಳು, ಅಸಮರ್ಥಳು, ಮಾತ್ರವಲ್ಲ ಅಸ್ವತಂತ್ರಳು. ಅಮ್ಮ, ನಿನ್ನ ವಾತ್ಸಲ್ಯಪೂರ್ಣವಾದ ಕೃಪೆಯನ್ನು ಬೀರು. ಲೋಕಪಾವನೆಯಾದ ನೀನು ರಕ್ಷಿಸು ಎಂದು ಪ್ರಾರ್ಥಿಸಿ ಮತ್ತೊಮ್ಮೆ ಕೊನೆಯ ಬಾರಿ ಮಗುವನ್ನು ಮುತ್ತಿಟ್ಟು ಮುದ್ದಾಡಿ ತೊಟ್ಟಿಕ್ಕಿ ಕಣ್ಣೀರು ಹರಿಯುತ್ತಿದ್ದಂತೆಯೇ ಮೆಲ್ಲ ಮೆಲ್ಲನೆ ಆ ಗಂಗಾ ವಾಹಿನಿಯ ಕಿರು ತೆರೆಯ ಮೇಲಿಟ್ಟು ಕಣ್ಣು ಮುಚ್ಚಿ ಕೈಬಿಟ್ಟಳು. ಅವಳು ಮತ್ತೆ ಕಣ್ಣನ್ನು ತೆರೆದಾಗ ಶಿಶುವು ಗಂಗಾತರಂಗಿಣಿಯಂತೆ ತೆರೆಯ ಮೇಲೇರಿ ತೇಲುತ್ತಾ ಮುಂದೆ ಮುಂದೆ ಸರಿಯುತ್ತಿತ್ತು. ಮತ್ತೊಮ್ಮೆ ಮಗುವನ್ನು ಹಿಡಿದುಕೊಳ್ಳಬೇಕೆಂದು ಅವಳಿಗೆ ಅನ್ನಿಸಿದರೂ ಕೈ ಮೀರಿತ್ತು. ಅದು ಅವಳಿಂದ ಅಸಾಧ್ಯ. ಅಂತೆಯೇ ತೇಲಿ ಸಾಗುತ್ತಿದ್ದ ಮಗುವನ್ನು ನೋಡುತ್ತಲೇ ನಿಂತಳು. ಇವಳು ನಿಂತೇ ಇದ್ದರೂ ನದಿಯಲ್ಲಿ ತೇಲಿ ಹೋಗುತ್ತಿದ್ದ ಮಗುವನ್ನು ಎಷ್ಟು ಹೊತ್ತು ನೋಡುವುದಕ್ಕೆ ಸಾಧ್ಯ? ಅದು ಸರಿದೇ ಹೋಯಿತು. ಹುಚ್ಚು ಹುಡುಗಿಗೆ ಮಗುವೂ ಆಯಿತು. ಅದು ನದಿಯಲ್ಲಿ ತೇಲಿಯೂ ಹೋಯಿತು. ಏನೋ ಒಂದು ಕನಸೆಂಬಂತೆ ಎಲ್ಲವೂ ಒಂದು ಮುಹೂರ್ತ ಮಾತ್ರದೊಳಗೆ ಮುಗಿದು ಹೋಯಿತು. ಮತ್ತೆಲ್ಲವನ್ನು ಮನಸ್ಸಿನಲ್ಲಿಯೇ ಹುದುಗಿಟ್ಟಿಕೊಂಡು ನಿಟ್ಟುಸಿರನ್ನು ಮಾತ್ರ ಬಿಟ್ಟು ಕುಂತಿಯು ಅರಮನೆಯನ್ನು ಸೇರಿಕೊಂಡಳು. ಗಂಗಾ ನದಿಯಲ್ಲಿ ತೇಲಿ ಹೋದ ಶಿಶುವು ಕೆಳಗೆ ಹೋಗಿ ದಂಡೆಯ ತೀರಾ ಸಮೀಪದಲ್ಲೇ ತೇಲಿ ಹೋಗುತ್ತಿತ್ತು. ಸ್ವಾಭಾವಿಕವಾಗಿ ಮುಳುಗಿಯೇ ಸತ್ತು ಮೇಲೆ ಬಂದು ತೇಲಬೇಕಾಗಿದ್ದ ಮಾನವ ಶಿಶುವು ಹಾಗಾಗದೆ ನದಿಯ ಬದಿಯಲ್ಲೇ ತೇಲಿ ಹೋಗುತ್ತಿತ್ತು. ಇಂಥ ಮಗುವನ್ನು ಅಧಿರಥನೆಂಬ ಪುಣ್ಯಾತ್ಮನು ನೋಡಿದನು.
ಈ ಅಧಿರಥನು ಚಂದ್ರವಂಶದ ಯಯಾತಿ ಮಹಾರಾಜನ ಮಗನಾಗಿದ್ದ. ಅನುವೆಂಬವನ ಪೀಳಿಗೆಯಲ್ಲಿ 19ನೆಯ ತಲೆಮಾರಿನವನ ಮಗ. ಆದರೆ ಇವನಿಗಿಂತ ಹಿಂದೆ 5 ತಲೆಮಾರುಗಳ ಮೊದಲು ಈ ಕುಟುಂಬಕ್ಕೆ ಸೂತ ಜಾತಿಯ ಸಂಬಂಧವಾದುದರಿಂದ ಮತ್ತಿನವರು ಸೂತ ಜಾತಿಯವರೆಂದೇ ಪರಿಗಣಿಸಲ್ಪಟ್ಟಿದ್ದರು. ಅದೇ ಸಂಸ್ಕಾರಗಳು ಅವರಲ್ಲಿ ನಡೆಯುತ್ತಿದ್ದವು. ಆದ್ದರಿಂದ ಮತ್ತೆ ಅವರು ಸೂತರೇ ಆಗಿದ್ದರು. ಈ ಅಧಿರಥನು ಹಸ್ತಿನಾವತಿಯಲ್ಲಿ ಹೆಚ್ಚಿನ ಸಂಪರ್ಕವನ್ನಿಟ್ಟುಕೊಂಡು ವಯಸ್ಸಿನಲ್ಲಿ ಹಿರಿಯನಾದರೂ ಧೃತರಾಷ್ಟ್ರನಿಗೆ ಸಾರಥಿಯಾಗಿದ್ದನು. ಆದರೆ ಮತ್ತೆ ವೃದ್ಧನಿಂದ ಸಾರಥ್ಯ ನಡೆಸುವುದು ಕಷ್ಟವಾದುದರಿಂದ ತನ್ನ ಮನೆಯಲ್ಲೇ ಇರುತ್ತಿದ್ದನು. ಇವನು ಆ ದಿನ ಗಂಗಾ ತೀರದಲ್ಲಿ ಸೂರ್ಯೋಪಸ್ಥಾನವನ್ನು ಕೈಗೊಂಡಿದ್ದಾಗ ತೇಲಿ ಬರುತ್ತಿದ್ದ ಈ ಶಿಶುವನ್ನು ನೋಡಿದನು. ನೋಡಿ ಅಚ್ಚರಿಗೊಂಡು ಓಡಿ ಹೋಗಿ ಅದನ್ನೆತ್ತಿಕೊಂಡನು. ಗಂಡು ಮಗು, ಲಾವಣ್ಯದ ಮುದ್ದೆ, ತೇಜಪೂರ್ಣವಾದ ಸೌಂದರ್ಯ, ಚೆನ್ನಾಗಿಯೇ ಉಸಿರಾಡುತ್ತಿತ್ತು. ಮುದ್ದು ಮುದ್ದಾದ ಮೈಮುಖ, ಕೈಕಾಲುಗಳನ್ನೆಲ್ಲ ನೋಡಿ ನೋಡಿ ಅಧಿರಥನು ಅದನ್ನು ಮುದ್ದಾಡಿದನು. ಅವನಿಗೆ ಆಶ್ಚರ್ಯವಾಯಿತು. ಇಂಥ ಮಗು ನದಿಯಲ್ಲಿ ಹೇಗೆ ಬಂತು? ಏನೂ ಅಪಾಯವಾಗಲಿಲ್ಲ. ಇದರೊಂದಿಗೆ ಇದರ ತಾಯಿಯು ಪ್ರವಾಹದಲ್ಲಿಯೇ ಸಿಕ್ಕಿ ಕೊಚ್ಚಿ ಹೋಗಿರಬಹುದೇ? ಯಾವುದೋ ಸುದೈವದಿಂದ ಮಗು ಮಾತ್ರ ಬದುಕಿ ನನಗೆ ಸಿಕ್ಕಿತು ಎಂದು ಎನಿಸಿಕೊಂಡನು. ಹಾಗೆಯೇ ಅದನ್ನೆತ್ತಿಕೊಂಡು ಮನೆಗೆ ಬಂದು ತನ್ನ ಪತ್ನಿಯಾದ ರಾಧೆ ಎಂಬವಳನ್ನು ಕರೆದು ಅವಳ ಕೈಗಿತ್ತನು. ಮಾತ್ರವಲ್ಲ, ಅದು ದೊರೆತ ಸಮಸ್ತ ವಿಚಾರವನ್ನು ತನ್ನ ಸಮಾಧಾನದೊಂದಿಗೆ ಅವಳಿಗೆ ವಿವರಿಸಿದನು. ಅವಳು ಅಯ್ಯೋ ಎಂದು ಮಗುವನ್ನೆತ್ತಿಕೊಂಡಳು, ಮುದ್ದಾಡಿದಳು. ಅವಳದೆಯಲ್ಲಿ ಆಗಲೇ ಸ್ತನ್ಯವು ಉಕ್ಕಿ ಬಂದು ವಾತ್ಸಲ್ಯವು ಹರಿದು ಬಂತು. ಹೆತ್ತವಳು ಯಾವಳೋ, ಮೊಳೆ ಎತ್ತಿ ವಾತ್ಸಲ್ಯವನ್ನು ಬೀರುವವಳು ಯಾವಳೋ, ಎಲ್ಲ ಯೋಗಾಯೋಗಗಳು. ಕೆಲವು ದಿನಗಳು ಹಾಗೆಯೇ ಕಳೆದುವು. ಆದರೂ ಮಗುವಿನ ತಾಯಿ ತಂದೆಯರ ಕುರಿತಾಗಿ ಯಾವ ಸಮಾಚಾರವೂ ಬರಲಿಲ್ಲ. ಅಧಿರಥನು ಆ ಮಗುವಿನ ಮೇಲಿನ ಪ್ರೀತಿಯಿಂದಲೂ ಮೋಹದಿಂದಲೂ ಮತ್ತೆ ಅದನ್ನು ಹೆತ್ತವರ ಕುರಿತು ಅನ್ವೇಷಣೆಯನ್ನೇ ಮಾಡಲಿಲ್ಲ. ತಮ್ಮ ಮಗುವಾಗಿಯೇ ಇರಲಿ ಎಂದು ರಾಧೆಯು ಬಯಸಿದ್ದಳು. ತನ್ನ 10 ಮಕ್ಕಳ ಜೊತೆಗೆ 11ನೆಯ ಮಗುವೆಂದು ಪ್ರೀತಿಯಿಂದ ಸಾಕತೊಡಗಿದಳು. ಸ್ವಲ್ಪ ದಿನಗಳು ಕಳೆದ ಮೇಲೆ ಅಧಿರಥನು ಬ್ರಾಹ್ಮಣರನ್ನು ಕರೆಯಿಸಿ ಮಗುವಿನ ಜಾತಕರ್ಮಾದಿಗಳನ್ನು ಪೂರೈಸಿ ವಸುಷೇಣನೆಂದು ಹೆಸರಿಟ್ಟು ನಾಮಕರಣವನ್ನು ಮಾಡಿದನು. ಮಗು ಬೆಳೆಯತೊಡಗಿತು. ಅದರೊಂದಿಗೆ ರಾಧೆ ಅಧಿರಥರ ಮಗುವಿನ ಕುರಿತಾದ ಅಭಿಮಾನ ವಾತ್ಸಲ್ಯಗಳು ಬೆಳೆಯುತ್ತಿದ್ದವು. ಅಂತೆಯೇ ಪ್ರಾಪ್ತ ಕಾಲದಲ್ಲಿ ವಿದ್ಯಾಭ್ಯಾಸವೂ ತೊಡಗಿತು. ವಸುಷೇಣನು ನದಿಯಲ್ಲಿ ತೇಲಿ ಬಂದಿದ್ದರೂ ಅಧಿರಥನ ಮಗನೇ ಆಗಿ ಬೆಳೆಯುತ್ತಿದ್ದನು. ಹಾಗೆಯೇ ಅವನ ಕಿವಿಯ ಕುಂಡಲ ವಿಶೇಷವನ್ನು ಕಂಡವರು ಅದನ್ನೇ ತೋರಿಸುವ ನೆವದಿಂದ ಕರ್ಣ ಕರ್ಣ ಎನ್ನುತ್ತಾ ಕ್ರಮೇಣ ಅವನನ್ನು ಕರ್ಣನೆಂದೇ ಅನ್ನತೊಡಗಿದರು. ಹಾಗೆ ವಸುಷೇಣನು ಕರ್ಣನಾಗಿ ರಾಧೇಯನೆಂದು ಅನ್ನಿಸಿಕೊಂಡನು. ಓದು, ಬರಹ, ಸಾರಥ್ಯ, ಬಿಲ್ವಿದ್ಯೆ ಮುಂತಾದವುಗಳನ್ನು ಕಲಿಯುತ್ತಾ ಬಿಲ್ವಿದ್ಯೆಯಲ್ಲಿ ಹೆಚ್ಚಿನ ನೈಪುಣ್ಯವನ್ನು ಆಸಕ್ತಿಯನ್ನು ತಳೆಯುತ್ತಾ ಬಂದನು. ಕುಂತಿಯು ಆ ದಿನ ಗಂಗಾ ತೀರದಿಂದ ಬಂದವಳು ಒಮ್ಮೊಮ್ಮೆ ಮ್ಲಾನಳಾಗಿಯೂ ಮೌನವಾಗಿಯೂ ಮತ್ತೆ ಒಮ್ಮೊಮ್ಮೆ ಮಾತ್ರ ಚೇತರಿಸಿಕೊಂಡಂತೆ ಸಹಜವಾಗಿಯೂ ವರ್ತಿಸುತ್ತಿದ್ದಳು. ಆ ಕುರಿತು ಅವಳನ್ನು ವಿಚಾರಿಸಿದಲ್ಲಿ ಏನನ್ನೋ ಅನ್ನದೆ ನಕ್ಕು ಬಿಡುತ್ತಿದ್ದಳಷ್ಟೆ. ಇದನ್ನೇ ಗಮನಿಸಿದ ಕುಂತಿ ಭೋಜನು ಇದು ಪ್ರಾಯದ ಕುತ್ತ ಎಂದು ಎಣಿಸಿ ಅವಳ ವಿವಾಹದ ಕುರಿತು ಪ್ರಯತ್ನಿಸತೊಡಗಿದನು. ಭೀಷ್ಮನ ಆದೇಶದಂತೆ ಪಾಂಡುವಿಗೆ ಹೆಣ್ಣನ್ನರಸಿ ಹೋಗಿದ್ದ ಬ್ರಾಹ್ಮಣರು ಕುಂತಿಯ ಕುರಿತಾಗಿ ಬಂದು ಭೀಷ್ಮನಲ್ಲಿ ತಿಳಿಸಿದರು. ಮತ್ತೆ ಭೀಷ್ಮನು ಪದ್ಧತಿಯಂತೆ ಕುಂತಿ ಭೋಜನ ಮಗಳಾದ ಕುಂತಿಯನ್ನೇ ಪಾಂಡುವಿಗೆ ಮದುವೆ ಮಾಡಿಸಿದನು. ಗಂಡ ಹೆಂಡತಿಯರು ಹಸ್ತಿನಾವತಿಯ ಅರಮನೆಯಲ್ಲಿ ಸುಖವಾಗಿ ಕಾಲ ಕಳೆಯತೊಡಗಿದರು. ಅದರಿಂದ ಅವಳ ಆ ಮಾನಸಿಕ ಕೊರಗು ಮರೆಯಾಗುವುದಕ್ಕೆ ಅನುಕೂಲವಾಯಿತು. ಮಾದ್ರದೇಶದ ಅರಸು ಋತಾಯನ ಎಂಬವನ ಮಗಳು ಮಾದ್ರಿಯು ಲೋಕೋತ್ತರವಾದ ಸೌಂದರ್ಯದಿಂದ ಕೂಡಿರುವವಳೆಂದು ಅದನ್ನು ಕೇಳಿದ ಪಾಂಡುವು ಮನಸೋತಿರುವವನೆಂದು ಭೀಷ್ಮನಿಗೆ ತಿಳಿದು ಬಂತು. ಅದರಂತೆ ಭೀಷ್ಮನು ಯಥೇಚ್ಛವಾಗಿ ಮಾದ್ರಭೂಪತಿಗೆ ದ್ರವ್ಯವನ್ನಿತ್ತು ಪಾಂಡುವಿಗೆ ಮಾದ್ರಿಯನ್ನು ಮದುವೆ ಮಾಡಿಸಿದನು. ಮಹಾರಾಜನಾದ ಪಾಂಡುವು
ಕುಂತಿ ಮಾದ್ರಿಯರೆಂಬ ತನ್ನ ಇಬ್ಬರು ಪತ್ನಿಯರೊಂದಿಗೆ ಸುಖವಾಗಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದನು. ಅವನ ರಾಣಿಯರು ಸವತಿಯರೇ ಆಗಿದ್ದರೂ ಅನ್ಯೋನ್ಯರಾಗಿ ಅರಸನ ಜೀವನದಲ್ಲಿ ಹಾಸುಹೊಕ್ಕಾಗಿದ್ದರು. ಮಾದ್ರಿಯು ಹಿರಿಯಳಾದ ಕುಂತಿಯನ್ನು ಅಕ್ಕನಂತೆಯೇ ಗೌರವಿಸಿ ವಿಧೇಯತೆಯಿಂದ ವರ್ತಿಸುತ್ತಿದ್ದಳು. ಕುಂತಿಯು ಕಿರಿಯಳಾದ ಮಾದ್ರಿಯನ್ನು ತಂಗಿಯಂತೆಯೇ ನೋಡಿಕೊಳ್ಳುತ್ತಿದ್ದಳು. ಹಾಗೂ ಪಾಂಡುವಿಗೆ ಈ ಕುರಿತು ಸಂತೋಷವೇ ಇದ್ದು ಅವನು ಭೂಮಿಯಲ್ಲಿದ್ದೇ ಸ್ವರ್ಗ ಸುಖವನ್ನು ಅನುಭವಿಸುತ್ತಿದ್ದನು. ಅರಮನೆಯಲ್ಲಿಯೂ ರಾಜ್ಯದಲ್ಲಿಯೂ ಸುಖ ಶಾಂತಿಗಳು ನೆಲೆಸಿದ್ದವು. ವೀರಪುರುಷನಾದ ಪಾಂಡುವು ಹಸ್ತಿನಾವತಿಯ ಮಹಾರಾಜನಾಗಿದ್ದು ಜನಪ್ರೀತನೂ ಪ್ರಜಾವತ್ಸಲನೂ ಆಗಿದ್ದು ಭೀಷ್ಮನಿಗೆ ಅತ್ಯಂತ ಪ್ರಿಯನಾಗಿದ್ದನು. ಒಂದು ದಿನ ಪಾಂಡುವು ಭೀಷ್ಮನ ಅನುಮತಿಯನ್ನು ಪಡೆದು ದಿಗ್ವಿಜಯಕ್ಕಾಗಿ ಹೊರಟನು. ಸ್ವಯಂ ಭೀಷ್ಮನ ಕೈ ಕೆಳಗೆ ಪಳಗಿ ತಯಾರಾದ ಸೇನಾ ನಾಯಕರಿಂದ ಕೂಡಿದ ಮಹಾಸೈನ್ಯವು ಹೊರಟು ನಿಂತಿತು. ಮಾದ್ರರಾಜನ ಮಗನಾದ ಶಲ್ಯನೆಂಬವನೇ ಉತ್ಸಾಹದಿಂದ ಬಂದು ಪಾಂಡುವಿಗೆ ಸಾರಥಿಯಾದನು. ಅಂತೆಯೇ ಮುಹೂರ್ತ ನೋಡಿ ಅರಸನ ಚೈತ್ರ ಯಾತ್ರೆಯು ಪ್ರಾರಂಭವಾಯಿತು. ಅದು ಸ್ವಪಕ್ಷದವರಿಗೆ ಉತ್ಸಾಹವನ್ನು, ವಿಪಕ್ಷದವರಿಗೆ ಭಯವನ್ನು ಹೆಚ್ಚಿಸುತ್ತಿತ್ತು. ದೇಶಾರ್ಣ, ವಿದೇಹ, ಮಗಧ, ಸಿಂಹ, ಪುಂಡಾದ್ರಿ ದೇಶಗಳ ಮೇಲೆಲ್ಲ ಒಂದರ ಮೇಲೊಂದು ಪಾಂಡುವು ತನ್ನ ಮಹಾ ಸೈನ್ಯವನ್ನು ಬಿಟ್ಟು ದಿಗ್ವಿಜಯವನ್ನು ಸಾಧಿಸಿದನು ಕೂಡ. ಸಂಗ್ರಹವಾದ ಕಪ್ಪ ಕಾಣಿಕೆಗಳು ಹಾಗೂ ವಸ್ತು ವಿಶೇಷಗಳು ಪ್ರತಿದಿನವೂ ಬಂದು ಹಸ್ತಿನಾವತಿಯನ್ನು ಸೇರುತ್ತಿದ್ದವು. ಅದನ್ನು ನೋಡಿ ಭೀಷ್ಮನಿಗೂ ರಾಜಮಾತೆಯಾದ ಯೋಜನಗಂದಿಗೂ ಅತೀವ ಸಂತೋಷವಾಯಿತು. ಹಾಗೆಯೇ ತನ್ನ ಮಹಾಕಾರ್ಯವನ್ನು ಪೂರೈಸಿ ಪಾಂಡುವು ಪುರಪ್ರವೇಶವನ್ನು ಮಾಡಿದನು. ಕ್ರಮದಂತೆ ಅನ್ನದಾನಗಳೆಲ್ಲ ನಡೆದವು. ಮತ್ತೆ ವಿದ್ಯುಕ್ತವಾಗಿ ಪಾಂಡುವು ಹಸ್ತಿನಾವತಿಯ ಚಕ್ರವರ್ತಿಯಾಗಿ ರಾರಾಜಿಸಿದನು. ಇದನ್ನೆಲ್ಲ ಕಂಡು ಮಾನಸಿಕವಾಗಿಯೇ ಒಂದು ರೀತಿಯ ಅತೃಪ್ತಿಯನ್ನು ಅನುಭವಿಸುತ್ತಿದ್ದ ಗಾಂಧಾರಿಯ ಸೋದರನಾದ ಶಕುನಿಯು ಏಕಾಂತವಾಗಿ ತನ್ನ ಸೋದರಿಯಲ್ಲಿ ತನ್ನ ಅಸಹನೆಯನ್ನು ತೋರಿಕೊಂಡನು. ಅವಳು ಒಮ್ಮೊಮ್ಮೆ ಕಿವಿಗೊಟ್ಟು ಧೃತರಾಷ್ಟ್ರನಲ್ಲಿ ಪಿಸುಗೊಡುತ್ತಿದ್ದಳು. ಅವನು ಅದೇ ದಾರಿಗೆ ಹೊರಳಿ ನಿಟ್ಟುಸಿರನ್ನು ಸೂಸುತ್ತಿದ್ದನು. ಕಾಲವು ಹಾಗೆಯೇ ಕ್ರಮಿಸುತ್ತಿತ್ತು. ಪಾಂಡು ಚಕ್ರವರ್ತಿಯ ರಾಜ್ಯಭಾರವು ಹಿತಕರವೂ ಸುಖಕರವೂ ಆಗಿತ್ತು. ಅರಮನೆ, ರಾಜಧಾನಿ, ರಾಜ್ಯ, ಸಾಮಂತ ದೇಶಗಳು ಎಲ್ಲ ಸುಖ ಸಮೃದ್ಧವಾಗಿಯೇ ಪರಿಶೋಭಿಸುತ್ತಿದ್ದವು. ಕ್ಷಾಮಡಾಮರಗಳಾಗಲಿ, ರೋಜ ರುಜಿನಿಗಳಾಗಲಿ, ದಾರಿದ್ರ್ಯ ಸಂಕಟಗಳಾಗಲಿ, ಭಯ ಆರ್ಥತೆಗಳಾಗಲಿ ಆಗ ಹಸ್ತಿನಾವತಿಯ ಸಾಮ್ರಾಜ್ಯದುದ್ದಕ್ಕೂ ಗೋಚರಿಸುತ್ತಿರಲಿಲ್ಲ. ಮಂಗಲ ವಾದ್ಯ ನಿಸ್ಪನವೂ ವೇದ ಮಂತ್ರ ಘೋಷಣವು ದೇಶದಲ್ಲೆಲ್ಲ ಹರಡಿತ್ತು. ಯಜ್ಞ ಯಾಗಾದಿಗಳ, ಹೋಮ ಹವನಾದಿಗಳ ದಿವ್ಯ ಪರಿಮಳವು ವ್ಯೋಮನವೆಲ್ಲ ವ್ಯಾಪ್ತಿಸಿತ್ತು. ಅಂತೆಯೇ ಪಾಂಡು ಚಕ್ರವರ್ತಿಯ ಕೀರ್ತಿಯೂ ಕೂಡ. ಸದಾ ದೇವರು ಇಷ್ಟು ನಡೆಸಿದರೆ ಸಾಕು ಎಂದು ಭೀಷ್ಮನು ಯೋಜನಗಂದಿಯು ಹಾರೈಸಿ ಅಂತೆಯೇ ಪ್ರಾರ್ಥಿಸುತ್ತಿದ್ದರು. ಮಾನವರು ಬೇಕಾದನ್ನು ಹಾರೈಸಬಹುದು, ಪ್ರಾರ್ಥಿಸಬಹುದು. ಆದರೆ ದೈವ ಚಿತ್ತದ ನೆಲೆಯನ್ನು ಅರಿಯುವುದು ಹೇಗೆ? ಪರಿಣಾಮದಿಂದಲೇ ಅದರ ಅನುಭವವಲ್ಲದೆ ಬೇರೆ ಸರ್ವಥಾ ಅಲ್ಲ. ಒಂದು ದಿನ ಪಾಂಡು ಚಕ್ರವರ್ತಿಗೆ ಬೇಟೆಯಾಡಬೇಕೆಂಬ ಆಸಕ್ತಿಯುಂಟಾಯಿತು. ಸಕಲ ಸನ್ನಾಹಗಳು ಸಿದ್ಧವಾದವು. ಕುಂತಿ ಮಾದ್ರಿಯರು ತಾವೂ ಜೊತೆಯಲ್ಲಿ ಬರುವವರೆಂದು ಅರಸನೊಂದಿಗೆ ಹೊರಟರು. ಬೇಟೆಗಾರರ ಪಡೆಯು, ಪರಿಚಾರಕ ವೃಂದವು, ಇನ್ನಿತರ ಸಾಧನ ಸಲಕರಣೆಗಳು, ಆಹಾರ ಸಾಮಗ್ರಿಗಳು ಅಣಿಗೊಂಡು ಹೊರಟುವು. ಮಹಾರಾಜನು ತನ್ನ ರಾಣಿಯರೊಂದಿಗೆ ಬೇಟೆಗೆ ಹೊರಟನು. ಕಾಡಿನಿಂದ ಕಾಡಿಗೆ ಅಲೆದು ಕ್ರಮದಂತೆ ಮೃಗವಿಹಾರವು ಮುನ್ನಡೆಯಿತು. ದುಷ್ಟ ಜಂತುಗಳು ಅಷ್ಟೂ ನಾಶಗೊಂಡವು. ಅರಸನು ಅಸಾಧಾರಣವಾದ ಕೌಶಲದಿಂದ ಮೃಗಗಳನ್ನು ಸಂಹರಿಸುತ್ತಿದ್ದನು. ಅದನ್ನು ಕಂಡು ರಾಣಿಯರು ಕೌತುಕಪೂರ್ಣವಾದ ಸಂತಸವನ್ನು ತಳೆದರು. ಅವರಿಬ್ಬರೂ ತಮ್ಮ ತಮ್ಮ ಸೆರಗಿನಿಂದ ತಮ್ಮ ರಸನಿಗೆ ಗಾಳಿ ಹಾಕಿದರು. ಬೆವರನ್ನು ಒರೆಸಿ ಸಂತಸವನ್ನು ನೀಡಿದರು. ಮಹಾರಾಜನು ಮೆಚ್ಚಿದನು. ಮನದಣಿಯೇ ಅವರೀರ್ವರ ಸೌಂದರ್ಯವನ್ನು ಕಣ್ಣುಗಳಿಂದಲೇ ಹೀರತೊಡಗಿದನು. ಅಂತೆಯೇ ಅವನ ಮನಸ್ಸು ಬೇಟೆಯಿಂದ ಏಕಾಂತವಾಗಿ ಹೊರಳಿತು. ಅದನ್ನವರು ಅಷ್ಟಾಗಿ ಗಮನಿಸಿದ್ದರೂ ಅದೇ ಬೇಕೆಂಬಂತೆ ಅವರು ಹಾರೈಸುತ್ತಿರುವಂತೆ ಅರಸನು ಉಪಚರಿಸುತ್ತಿದ್ದರು. ಹಾಗೆ ಮೂವರು
ತಮ್ಮವರಿಂದ ದೂರ ದೂರವಾಗಿ ಮುನ್ನಡೆಯುತ್ತಿದ್ದರು. ದಾರಿ ಅಡ್ಡಕ್ಕೆ ಹೊರಳಿತು, ಮುಂದೆ ಸಾಗಿತು. ಇವರು ಗೊಂಡಾರಣ್ಯದ ಮಧ್ಯೆ ಸೇರಿದರು. ಮೂವರೇ ಆದರು. ಅಲ್ಲಿ ಆ ಕಾಡಿನಲ್ಲೊಂದು ಕಡೆ ಕಿಂದಂಬನೆಂಬ ಒಬ್ಬ ತಾಪಸಿಯು ತಮ್ಮ ಪತ್ನಿಯರೊಂದಿಗೆ ಮೃಗರೂಪವನ್ನು ಧಾರಣೆ ಮಾಡಿ ಸ್ವಚ್ಛಂದತೆಯಿಂದ ಕ್ರೀಡಿಸುತ್ತಿದ್ದನು. ಆ ಹರಿಣ ಮಿಥುನವನ್ನು ಪಾಂಡು ಚಕ್ರವರ್ತಿಯು ದೂರದಿಂದಲೇ ಕಂಡನು. ತನ್ನ ಹೃದಯ ಭಾವವೇ ಸಮ್ಮುಖದಲ್ಲಿ ರೂಪವಡೆದು ನರ್ತಿಸುತ್ತಿರುವುದೆಂದು ಅವನಿಗೆ ಅನಿಸಿತು. ಅವನು ಅದನ್ನು ನೋಡುತ್ತಾ ನೋಡುತ್ತಾ ಉನ್ಮತ್ತನೇ ಆದನು. ಆ ಭರದಲ್ಲಿಯೇ ತಾನೊಬ್ಬ ಮನ್ಮಥನೆಂದು ಭ್ರಮಿಸಿದ್ದನೋ ಏನೋ. 5 ಬಾಣಗಳನ್ನು ಬತ್ತಳಿಕೆಯಿಂದ ತೆಗೆದು ಆ ಹರಿಣ ಯುಗ್ಮವನ್ನು ಹೊಡೆದೇ ಬಿಟ್ಟನು. ಆ ಕೃತ್ಯವು ಅನುಚಿತವಾದುದೆಂದು, ಅಧರ್ಮವೆಂದು, ಪಾಪಭೂಷಿಷ್ಟವಾದುದೆಂದು ಅವನು ಅರಿತಿರಲಿಲ್ಲವೆಂದಲ್ಲ, ಚೆನ್ನಾಗಿಯೇ ತಿಳಿದಿದ್ದನು. ಇತರರಿಗೆ ಬೇಕಷ್ಟು ಉಪದೇಶ ಮಾಡಿ ತಿಳಿಯ ಹೇಳಲು ಸಮರ್ಥನೂ ಆಗಿದ್ದನು. ಮಾತ್ರವಲ್ಲ, ತೊಡಗಿದರೆ ತಡೆದು ಶಿಕ್ಷಿಸುವುದಕ್ಕೂ ಅಧಿಕಾರವುಳ್ಳವನು. ಆದರೂ ಯಾಕೋ ಹುಚ್ಚುಗಟ್ಟಿದ್ದ ಅವನ ಮನಸ್ಸು ಅವನನ್ನು ಹಾಗೆ ಪ್ರೇರೇಪಿಸಿತು. ತನ್ನ ಪತ್ನಿಯರೊಂದಿಗೆ ಕಾಮಿಯಾಗಿ ವಿಹರಿಸುತ್ತಿದ್ದಾಗ ಆ ಹುಲ್ಲೆಗಳ ಜೋಡಿಯನ್ನು ಕಂಡು ಸಹಿಸುವುದಕ್ಕಾಗದೆಯೋ, ಅಥವಾ ಅದು ಒಂದು ಪ್ರಣಯ ಚೇಷ್ಟೆ ಎಂದು ಭ್ರಮಿಸಿಯೋ, ಅಲ್ಲ ದುರ್ವಿಧಿಯನ್ನು ಮೀರಲಾರದೆಯೋ, ಅಂತೂ ಅವನು ಹೊಡೆದೇ ಬಿಟ್ಟನು. ಬಿದ್ದ ಬಾಣದ ಹತ್ತಿಯಿಂದ ಮೃಗಯುಗ್ಮದ ರಕ್ತವು ಚಿರ್ರೆಂದು ಹಾರಿತು. ಪಾಂಡು ಚಕ್ರವರ್ತಿಯ ಪುಣ್ಯ ಸಂಚಯದ ಧವಳ ಕೀರ್ತಿಗೆ ಮಾಲಿನ್ಯವಾಗಿ ಹರಿಯಿತು. ಕೆಡೆದು ಬಿದ್ದ ಹರಿಣ ಯುಗ್ಮವು ನಿಜ ರೂಪದಿಂದ ವ್ಯಕ್ತಗೊಂಡಿತ್ತು. ಮರಳಿದ್ದ ಮಹಾರಾಜನ ವಿವೇಕದಂತೆ ಸಹಿಸಲಾರದ ನೋವಿನಿಂದ ನರಳಿ ಹೊರಳುತ್ತಿದ್ದ ಮುನಿದಂಪತಿಗಳನ್ನು ನೋಡಿ ತಾನೇ ಆ ನೋವನ್ನನುಭವಿಸುವಂತೆ ಘಾಸಿಗೊಂಡವನಾಗಿ ಪಾಂಡು ಚಕ್ರವರ್ತಿಯು ತನ್ನ ಪತ್ನಿಯರೊಂದಿಗೆ ಥಟ್ಟನೆ ಓಡಿ ಹೋಗಿ ನೋಡಿದನು. ನೋಡುವುದೇನನ್ನು ಅಲ್ಲ, ಮಾಡುವುದೇನನ್ನು ತನ್ನ ಮೂರ್ಖತೆಯ ಆಚಾತುರ್ಯಕ್ಕೆ ತರಹರಿಸುತ್ತಾ ಕ್ಷಮೆಯನ್ನು ಕೋರಿ ಅವರನ್ನು ಉಪಚರಿಸತೊಡಗಿದನು. ಬಹುವಾಗಿ ಪ್ರಾರ್ಥಿಸತೊಡಗಿದನು. ಅವರು ಇವನನ್ನು ಕಂಡು ಕ್ರುದ್ಧರಾಗಿ ಕೆರಳಿದರು. ಕಿಂದಮನು ಅದೇ ವೇದನೆಯಲ್ಲಿ, ಎಲಾ ಪಾಪಿಯೇ, ಏನು ಮಾಡಿದರೆ ನಮಗೆ ಹೀಗೆ ಬಾಣ ಹೊಡೆದು ಕೊಲ್ಲಬಡಿದೆಯಲ್ಲ, ನೀನು ನಿನ್ನ ಪತ್ನಿಯನ್ನು ಸೇರಿದ ಕ್ಷಣ ಸತ್ತು ಹೋಗು ಎಂದು ಶಪಿಸಿಬಿಟ್ಟನು. ಅಷ್ಟಕ್ಕೆ ಆ ಜೀವವು ಉಳಿದಿತ್ತೆಂಬಂತೆ ಮುನಿದಂಪತಿಗಳು ಹಸುವನ್ನು ನೇಗಿದರು. ಪಾಂಡುವಾಗಲಿ ಅವನ ಪತ್ನಿಯರಾಗಲಿ ಏನು ಮಾಡಬಲ್ಲರು? ತಲೆಯ ಮೇಲೆ ಪರ್ವತವೇ ಉರುಳಿ ಬಿದ್ದಂತೆ ಆಯಿತು. ಹೀಗೂ ಆಯಿತೇ ಎಂದು ಆ ಮೂವರು ಒಟ್ಟಿಗೆ ಗೋಳಾಡಿದರು. ಎಷ್ಟೋ ಹೊತ್ತಿನವರೆಗೆ ಅತ್ತತ್ತೇ ಬೇಸತ್ತರು. ಒಂಬಷ್ಟು ರೋಧಿಸಿದರು. ಏನಾದರೂ ಮಾಡುವುದೇನು? ಪಾಂಡುವಿಗೆ ತನ್ನ ಅಪರಾಧದ ಅರಿವಾಯಿತು. ಪಾಪದ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಕುಂತಿ ಮಾದ್ರಿಯರನ್ನು ಹೊಂದಿ ಬದುಕುವ ಆ ಸುಖದ ಸಂತಸವು ಕೊನೆಗೊಂಡಿತು. ಸ್ತ್ರೀ ಸುಖವೇ ಮೃತ್ಯು ಮುಖವಾಗಿ ಪರಿಣಮಿಸಿತು. ಯಾವುದನ್ನು ತನ್ನ ಜೀವನದಲ್ಲಿ ತಾನು ಬಹುವಾಗಿ ಆಶಿಸಿದ್ದನೋ, ಯಾವುದನ್ನು ಆಗ ತಾನೇ ಬಯಸಿ ಭ್ರಾಂತನಾಗಿದ್ದನೋ, ಆ ಸ್ತ್ರೀ ಸುಖವೇ ಅವನಿಗೆ ಮುಳುವಾಯಿತು. ಯಾವುದು ತೃಪ್ತಿಯಿಲ್ಲದೆ ಅವನನ್ನು ಕಾಡುತ್ತಿತ್ತೋ ಆ ಕಾಮವು ಅವನಿಗೆ ಮಾರಕವಾಯಿತು. ಅದನ್ನೇ ಎಣಿಸಿ ಎಣಿಸಿ ವಿರಕ್ತನಾದನು. ಹಾಗೆಯೇ ಮತ್ತೆ ತನ್ನ ಮಡದಿಯರನ್ನು ಸಂತೈಸಿ ತಪೋನಿರತನಾಗಲು ತನ್ನನ್ನು ಬೀಳ್ಕೊಡಬೇಕೆಂದು ಕೇಳಿಕೊಂಡನು. ಅವರಿಬ್ಬರೂ ಅದಕ್ಕೆ ಒಡಂಬಡಲಿಲ್ಲ. ತಪೋವನಕ್ಕೆ ತಾವು ಜೊತೆಯಲ್ಲಿ ಬರುತ್ತೇವೆಂದು ಹಠ ಹಿಡಿದರು. ಪಾಂಡುವು ನಿರ್ವಾಹವಿಲ್ಲದೆ ಅದನ್ನು ಒಪ್ಪಿಕೊಳ್ಳಲೇಬೇಕಾಯಿತು. ಅಷ್ಟರಲ್ಲಿ ಅನುಚರರೆಲ್ಲ ಬಂದು ಕೂಡಿದರು. ಅವರಿಗೆ ಪರಿಸ್ಥಿತಿಯು ಸೂಕ್ಷ್ಮವಾಗಿ ಅರ್ಥವಾಯಿತು. ಕಾಮವನ್ನು ಜಯಿಸಿ ಅಮರತೆಯನ್ನು ಸಾಧಿಸಲು ಆ ಶಾಪವು ಒಂದು ಅನುಕೂಲವಲ್ಲವೇ ಎಂದು ಒಬ್ಬಿಬ್ಬರು ಭಾವಿಸಿದರೂ ಬಾಯಿ ಬಿಟ್ಟು ಆಡಲು ಯಾರೊಬ್ಬರೂ ಸಮರ್ಥರಾಗಲಿಲ್ಲ. ಮತ್ತೆ ಪಾಂಡು ಚಕ್ರವರ್ತಿಯು ತನ್ನ ದುಸ್ಥಿತಿಯನ್ನು ಅವರಿಗೆ ಹೇಳಿ ಮರುಗಿದನು. ಹಾಗೆಯೇ ತನ್ನ ರಾಜ್ಯ ಲಾಂಛನಗಳನ್ನೆಲ್ಲ ತೆಗೆದು ಆಪ್ತರಾದ ಒಬ್ಬಿಬ್ಬರನ್ನು ಕರೆದು ಅವರ ಕೈಯಿತ್ತು, ಇದನ್ನೆಲ್ಲ ಭೀಷ್ಮರಿಗೆ ಒಪ್ಪಿಸಬೇಕು. ನಾನು ನನ್ನ ಪತ್ನಿಯರು ಇಲ್ಲಿಂದಲೇ ತಪೋವನಕ್ಕೆ ಹೋಗಲು ನಿರ್ಧರಿಸಿದ್ದೇವೆ. ಇದೆಲ್ಲವನ್ನೂ ಅವರಿಗೆ ಹೇಳಬೇಕು. ಯಾರೂ ನಮ್ಮನ್ನು ಹುಡುಕಿ ಬರಬಾರದು. ನಮ್ಮನ್ನು ಮರೆತು ಬಿಡಿ ಎಂದು ನುಡಿದನು. ಮಾತ್ರವಲ್ಲ, ರಾಜರಾಣಿಯರು ತಮ್ಮ ಮೈ ಮೇಲಿನ ವಸ್ತ್ರಾಭರಣಗಳನ್ನು ತೆಗೆದು ಪರಿವಾರದವರಿಗೆ ಹಂಚಿಕೊಟ್ಟರು. ತಾಪಸ ಯೋಗ್ಯವಾದ ಬಟ್ಟೆಗಳನ್ನು ಮಾತ್ರ ಧರಿಸಿ ಎಲ್ಲರಿಗೂ ಹೇಳಿ ನೋಡಿ ಕೈ ಮುಗಿದು ಗೊಂಡಾರಣ್ಯವನ್ನು ಹೊಕ್ಕಿ ನಡೆದೇ ಬಿಟ್ಟರು. ರಾಜಪರಿವಾರದವರು ಬಂದು ತಿಳಿಸಿದೊಡನೆ ಅರಮನೆಯಲ್ಲಿ ಎಲ್ಲರೂ ದುಃಖ ಸಾಗರದಲ್ಲಿ ಮುಳುಗಿದರು.
ಹೀಗೂ ಆಯಿತೆ ಎಂದು ಭೀಷ್ಮನು ಬಹುವಾಗಿ ಸಂಕಟಗೊಂಡನು. ಆದರೆ ಅವನು ಹಾಗೆ ಮರುಗುತ್ತಾ ಕುಳಿತರೆ ಮುಂದೆ ರಾಜ್ಯದ ಗತಿಯೇನು? ಅದನ್ನೆಲ್ಲ ಗಮನಿಸಿದ ಅವನು ಮತ್ತೆ ಸಮಾಧಾನವನ್ನು ತಂದುಕೊಂಡನು. ತಿಳಿದವರಲ್ಲಿಯೂ ಹಿರಿಯರಲ್ಲಿಯೂ ಸಮಾಲೋಚನೆ ನಡೆಸಿದನು. ಅದರಂತೆ ಮುಂದೆ ಧೃತರಾಷ್ಟ್ರನೇ ರಾಜಪ್ರತಿನಿಧಿಯೆಂದು ನಿರ್ಣಯಿಸಿ ಸದ್ಯ ಅವನ ಹೆಸರಿನಿಂದ ರಾಜ್ಯಭಾರವು ಮುನ್ನಡೆಯುವುದೆಂದು ನಿರ್ಧಾರವಾಯಿತು. ಸಿಂಹಾಸನವು ಮಾತ್ರ ಹಾಗೆ ಉಳಿಯಬೇಕಾಯಿತು. ವಿದುರನು ಮೊದಲೇ ಧೃತರಾಷ್ಟ್ರನ ಜೊತೆಗೆ ಹೆಚ್ಚಾಗಿದ್ದುದರಿಂದ ಅವನಿಗೆ ಬೆಂಬಲಿಗನಾಗಿ ನಿಯತೊಡಗಿದನು. ಬಳಿಯ ಸಲಹೆಗಾರನಾಗಿ ಮಂತ್ರಿಯಿಂದೇ ನಿಯುಕ್ತನಾದನು. ಧರ್ಮಾತ್ಮನಾದ ವಿದುರನು ಪಾಂಡುವಿನ ದುಸ್ಥಿತಿಯಲ್ಲೇ ಮರುಗುತ್ತಲೇ ಇದ್ದರೂ ತಮ್ಮನ ಕುರಿತಾಗಿ ಹಂಬಲಿಸುತ್ತಿದ್ದ ಧೃತರಾಷ್ಟ್ರನಿಗೆ ತಕ್ಕ ಸಮಾಧಾನವನ್ನು ಹೇಳಿ ಸಂತೈಸುತ್ತಿದ್ದನು. ಮುಂದೇನು ಎಂದು ಎಲ್ಲರೂ ಯೋಚಿಸುತ್ತಿದ್ದರೆ ಸದ್ಯ ಇಷ್ಟಾದರೂ ಆಯಿತಲ್ಲ ಎಂದು ಶಕುನಿಯು ಎನಿಸಿಕೊಂಡು ಆಗಾಗ ಅಕ್ಕನ ಮನೆಗೆ ಬಂದು ಹೋಗತೊಡಗಿದನು. ಮಹಾಭಾರತದ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಧನ್ಯವಾದಗಳು.